ಮಂಗಳೂರು ಸ್ಟೈಲಲ್ಲಿ ಮಾಡುವಂಥ ಫಿಶ್ ತವಾ ಫ್ರೈ ನಿಮಗೆ ತುಂಬ ಇಷ್ಟ ಅಂತಂದರೆ ಇದನ್ನ ನೋಡ್ತಾ ಇದ್ದಾಗೇ ನಿಮ್ಮ ಬಾಯಲ್ಲಿ ಖಂಡಿತ ನೀರು ಬರಲಿಕ್ಕಿದೆ. ಅಷ್ಟು ಸೂಪರ್ಬಾಗಿದೆ ಈ ರೆಸಿಪಿ. ಮಂಗಳೂರು ಸ್ಟೈಲಲ್ಲಿ ಮಾಡುವಂಥ ಫಿಶ್ ತವಾ ಫ್ರೈಯನ್ನು ಪರ್ಫೆಕ್ಟಾಗಿ ತುಂಬಾ ರುಚಿಯಾಗಿ ಮಾಡುವಂಥ ಎಲ್ಲ ಸೀಕ್ರೆಟ್ ಟಿಪ್ಸನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ. ನೀವು ಒಂದ್ಸರಿ ಈ ಥರ ಫಿಶ್ ತವಾ ಫ್ರೈನ ಟ್ರೈ ಮಾಡಿ. ನಿಮಗೆ ಪಕ್ಕಾ ಮಂಗಳೂರು ಕಡೆ ಸಿಗೋ ಟೇಸ್ಟ್ ಇದೆ ಅಲ್ವಾ, ಆ ಒರಿಜಿನಲ್ ಟೇಸ್ಟ್ ಸಿಗುತ್ತೆ. ಮಾಡಲಿಕ್ಕೆ ಕೂಡ ತುಂಬ ಸುಲಭ ಇದೆ. ಇವತ್ತು ನಾನು 1 kg ಅಡೈ ಮೀನನ್ನು ತಗೊಂಡಿದ್ದೇನೆ. ಇದು ತುಂಬ ರುಚಿ ಇರುತ್ತೆ. ಆ್ಯಕ್ಚುಲಿ ತವಾ ಫ್ರೈ, ರವೆ ಫ್ರೈ ಎರಡದಕ್ಕೂ ಬೆಸ್ಟ್ ಇರುತ್ತೆ. ಕ್ಲೀನ್ ಮಾಡ್ಕೊಂಡು ಅದಕ್ಕೆ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಅದನ್ನೊಂಚೂರು ಬಿಸಿ ಮಾಡಿಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ತೆಂಗಿನೆಣ್ಣೆನ ಹಾಕಿಬಿಟ್ಟು ಅಡುಗೆಗೆ ಬಳಸುವಂಥದ್ದು 4 ಚಮಚ ಕೊತ್ತಂಬರಿ ಬೀಜ, 1 ಚಮಚ ಜೀರಿಗೆ, ಒಂದು 1/4 ಟೀ ಸ್ಪೂನಷ್ಟು ಓಮಕಾಳು, ಒಂದು 10ರಿಂದ 15 ಕಾಳು ಮೆಣಸು, ಅರ್ಧ ಚಮಚದಷ್ಟು ಮೆಂತೆ ಇಷ್ಟನ್ನು ಹಾಕಿ ನೀಟಾಗಿ ಇದನ್ನ ಹುರಿದ್ಕೋಬೇಕು. ಇದನ್ನ ಹುರಿದ್ಕೊಂಡು ಇದನ್ನೊಂದು ಮಸಾಲನ ನಾವು ರೆಡಿ ಮಾಡ್ಕೋಬೇಕು. ಇದನ್ನ ಯಾವಾಗ ಬೇಕಾದರೂ ಫಿಶ್ ಫ್ರೈ ಮಾಡುವಾಗ ಈ ಮಸಾಲನ ಸ್ವಲ್ಪ ಹಾಕಿದರೆ ಅದ್ಭುತವಾಗಿರುವಂಥ ಫ್ಲೇವರ್ ಬರುತ್ತೆ. ಇದನ್ನ ಚೆನ್ನಾಗಿ ನೀವು ಪುಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಮಿಕ್ಸಿಯಲ್ಲಿ ಹಾಕಿಬಿಟ್ಟು ನೋಡಿ, ಈ ಥರ ಇದನ್ನ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಇವಾಗ ಒಂದು ತಟ್ಟೆನ ತಗೊಳ್ಳಿ. ಅದಕ್ಕೆ ಒಂದು 5 ಚಮಚದಷ್ಟು ಖಾರ ಪುಡಿಯನ್ನು ಹಾಕ್ಕೊಳ್ಳಿ. ಮೆಣಸಿನ ಪುಡಿ ಇರುತ್ತಲ್ವ ಅದು. ಅದಕ್ಕೆ ಇವಾಗ ನಾವು ರೆಡಿ ಮಾಡಿಟ್ಟಿರುವಂಥ ಈ ಮಸಾಲ ಇದೆಯಲ್ವ, ಇದನ್ನು 1/2 ಚಮಚದಷ್ಟು ಹಾಕೋಬೇಕು. ಮಿಕ್ಕಿದ್ದನ್ನು ನೀವು ಡಬ್ಬದಲ್ಲಿ ಹಾಕಿಟ್ಬೇಡಿ. 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆಯೇ 1 ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು ಉಪ್ಪು, 1 ಚಮಚದಷ್ಟು ನಾವು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋಬೇಕು. 1 ಲಿಂಬೆ ರಸನ ಹಿಂಡ್ಕೋಬೇಕು. ಅಥವಾ ನೀವು ಹುಣಸೆ ಹಣ್ಣನ್ನು ರಸ ತೆಗೆದು, ಅಂದರೆ 1 ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿ ಆ ನೀರನ್ನು ಹಾಕಿದರೂ ನಡೆಯುತ್ತದೆ, ಏನೂ ತೊಂದರೆ ಇಲ್ಲ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲನ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ತೆಳ್ಳಗೆ ಬೇಡ, ತುಂಬ ದಪ್ಪ ಬೇಡ. ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಹದಕ್ಕೆ ಬಂದರೆ ಸಾಕು. ಇದನ್ನು ನಾವು ಮೀನಿಗೆ ಕರೆಕ್ಟಾಗಿ ಕೋಟ್ ಮಾಡ್ಕೋಬೇಕು. ಅದರ ಒಳಗಡೆ ಕೂಡ ಸ್ಲಿಟ್ ಮಾಡಿರುವಲ್ಲಿ ಕೂಡ ನಾವು ಮಸಾಲನ ಕ್ಲೀನಾಗಿ ಅಂದರೆ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಇದನ್ನೊಂದು ಅರ್ಧ ಗಂಟೆಯಿಂದ 1 ಗಂಟೆ ತನಕ ನೀವು ಮ್ಯಾರಿನೇಟ್ ಮಾಡಿ ಇಡಬೇಕು. ಆವಾಗಲೇ ಆ ಫಿಶ್ ಫ್ರೈಗೆ ಅದ್ಭುತವಾಗಿರುವಂಥ ಟೇಸ್ಟ್ ಬರೋದು. ಆವಾಗಲೇ ಮಸಾಲೆ ಹಾಕಿ ಆವಾಗಲೇ ನೀವು ಫ್ರೈ ಮಾಡಿಕೊಂಡ್ರೆ ಆ ರುಚಿ ಸಿಗಲ್ಲ. ಫ್ರೈ ಮಾಡುವ ಟೈಮಲ್ಲಿ ನಿಮಗೆ ರವೆ ಫ್ರೈ ಬೇಕು ಅಂತಂದರೆ ರವೆಗೆ ಕೋಟ್ ಮಾಡಿಕೊಂಡು, ನಾನು ಬನ್ಸಿ ರವೆನ ಉಪಯೋಗ ಮಾಡಿದ್ದೀನಿ, ಫ್ರೈ ಮಾಡ್ಕೋಬೋದು. ತವಾ ಫ್ರೈ ಅಂತಂದರೆ ಡೈರೆಕ್ಟಾಗಿ ಹಾಗೆಯೇ ಫ್ರೈ ಮಾಡೋದು. ಕಾವಲಿನ ಬಿಸಿ ಮಾಡಿಕೊಂಡು, ಬಿಸಿಯಾದ ನಂತರ ತೆಂಗಿನೆಣ್ಣೆನ ಹಾಕಿ ಅದನ್ನೂ ಚೆನ್ನಾಗಿ ಬಿಸಿ ಮಾಡಿ, ಅದಾದ ನಂತರ ಈ ಮೀನನ್ನು ಈ ಥರ ಹಾಕೋಬೇಕು. ಜಾಸ್ತಿ ಆಯಿಲ್ ಬೇಡ ನಮಗೆ. ಉರಿಯನ್ನು ಮೀಡಿಯಮ್ಗಿಂತ ಸ್ವಲ್ಪ ಕಮ್ಮಿಗೆ ಇಟ್ಬಿಟ್ಟು ನಾವಿದನ್ನ ಫ್ರೈ ಮಾಡಬೇಕು. ಒಂದು ಸೈಡ್ ಒಂದು 3ರಿಂದ 4 ನಿಮಿಷ ಫ್ರೈ ಆಗಬೇಕು. ಒಂಚೂರು ಅದರ ಮೇಲೆ ಆಯಿಲನ್ನು ಹಾಕೋಬೇಕು. ಒಂದು ಸೈಡ್ 3-4 ನಿಮಿಷ ಆದ ನಂತರನೇ ನೀವು ಅದನ್ನ ಮಗುಚಿ ಹಾಕಿ ಮತ್ತೊಂದು ಸೈಡನ್ನು 3ರಿಂದ 4 ನಿಮಿಷ ಫ್ರೈ ಮಾಡಬೇಕು. ಬೇಕಾದರೆ ಇನ್ನೊಂದು ರೌಂಡು ನೀವೊಂದು 2 ನಿಮಿಷ ಫ್ರೈ ಮಾಡ್ಕೋಬೋದು ಮಗುಚಿ ಹಾಕಿ. ಆಗ ಈ ತವಾ ಫ್ರೈ ಇರ್ಬೋದು, ರವೆ ಫ್ರೈ ಇರ್ಬೋದು, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಹಸಿ ಹಸಿ ಇರಲ್ಲ ನಿಮಗೆ ಮಸಾಲ. ಸೊ ನೋಡಿ, ರುಚಿಯಾಗಿರುವಂತಹ ಅಡೈ ಮೀನಿದು ರವೆ ಫ್ರೈ ಮತ್ತು ತವಾ ಫ್ರೈ ರೆಡಿಯಾಗಿದೆ. ನೀವು ಆದಷ್ಟು ಅಡುಗೆಗೆ ಬಳಸುವಂಥ ತೆಂಗಿನೆಣ್ಣೆಲೆ ಮಾಡಿದರೆ ನಿಮಗೆ ಆ ಮಂಗಳೂರಿನ ಫ್ಲೇವರ್ ಇದೆಯಲ್ವ, ಅದು ಸಿಗುತ್ತೆ. ಥ್ಯಾಂಕ್ಸ್ ಎಲ್ರಿಗೂ.